ಗುರುದಾರುಣಿಯಲ್ಲಿ ಈ ಕಾಲಕ್ಕೆ ಕಾಣಿಸಿಕೊಂಡಂತ ಎಂಬ ಗುರುಗಳಾದ ದ್ರೋಣಾಚಾರ್ಯರು ಪ್ರತಿಜ್ಞಾಬದ್ಧರಾಗಿ ಸಮರಮುಖದಲ್ಲಿ ಕಾಣಿಸಿಕೊಂಡಿದ್ದಾರಂತೆ. ಪಾಂಡವರಿಗೆ ಸೋಲು ಕೊಡದೆ ಕಟ್ಟಿದ ಕವಚವನ್ನಾದರೂ ಬಿಚ್ಚುವುದಿಲ್ಲ, ನಿರಂತರವಾದ ಶ್ರಮವನ್ನು ವಹಿಸುತ್ತೇನೆ ಎನ್ನುವ ಹಾಗೆ. ಹಾಗಾದ್ರೆ ಗುರುಗಳನ್ನು ಎದುರಿಸಬೇಕಾದುದು ನಮ್ಮ ಕರ್ತವ್ಯ ಅಂತ ಭಾವಿಸಿದ್ದೇನೆ. ಹರಿಯೇ, ನಿನ್ನ ಅಪ್ಪಣೆ ಉಂಟು ಅಂತಾದ್ರೆ ಗುರುಗಳನ್ನಾದ್ರೂ ಈ ದಿನಕ್ಕೆ ಎದುರಿಸುವಂತಹ ಸಾಮರ್ಥ್ಯವನ್ನು ನಾನು ಹೊಂದಿಯೇ ಮುಂದುವರಿಯುತ್ತೇನೆ. ನನ್ನ ದಕ್ಷ ನಿರ್ದೇಶನ ಇದೆ, ನನ್ನ ಸೂಚನೆಯನ್ನು ನೋಡಿಕ ಒಂದು ಪ್ರಯೋಗದ ಕೌಶಲವೆಂತು, ಕೆಡ ಹಾಕುವುದಕ್ಕೆ ಹೊರಟ್ರೆ ಎದುರಾಳಿಯ ಗತಿ ಯಾವುದು ಅದನ್ನು ಹಿಂದೆ ನಿಂತು ನೋಡಿ ಕಲಿತು ಮುಂದೆ ಬಂದು ಪ್ರಯೋಗಿಸಿ ಸಫಲರಾದಂತಹ ನೀನು ಇವತ್ತು ಪ್ರತಿಜ್ಞೆ ಮಾಡಿ ಹೊರಟಂತಹ ದ್ರೋಣನಿಗೆ ಎದುರಾಗಿ ಬಂದು ಅವನನ್ನು ತಡೆಯುವಲು ಅವನಿಂದ ಕಲಿತದ್ದು ಸಾಕು ಅಂತ ಬಂದರೆ ನಿಜವಾಗಿ ನೀನು ನೋಡದ ರುಚಿಯನ್ನು ಇವತ್ತು ಉಳಿಸಿಕೊಂಡು ಈ ಕಾಲಕ್ಕೆ ಸರಳ ಸವಿಯ ರುಚಿಯನ್ನು ತೋರಿಸ್ತೇನೆ ಎನ್ನುವ ಹಾಗೆ ನನ್ನ ಮುಂಭಾಗದಲ್ಲಿ ನಿಂತಿದ್ದೀರಿ. ಗುರುಗಳೇ, ಏನು ಭಾರತದ ಬದುಕಿನಲ್ಲಿ ಯಾವುದೆಲ್ಲ ಉತ್ಕರ್ಷ ಉಂಟು, ಯಾವುದೆಲ್ಲ ಯಶಸ್ಸುಂಟು, ಅದರ ಹಿಂದಿನಲ್ಲಿ ನೀವು ಕಲಿಸಿದಂತಹ ಸಕಲ ವಿದ್ಯೆ ಉಂಟು ಎನ್ನುವ ಮರೆವು ನನಗಿಲ್ಲ ಗುರುಗಳೇ. ಆ ಕೃತಜ್ಞತೆಯೇ ಇದ್ದದ್ದಾದ್ರೆ ಕೃತಜ್ಞರಂತೆ ಎದುರಾಗಿ ಪ್ರತಿಜ್ಞೆಯನ್ನು ತಡೆಯುವುದಕ್ಕೆ ಹೊರಟದ್ಯಾಕೆ ಗುರುಗಳೇ? ಭಾರತನಾದರ ಒಂದು ಪ್ರತಿಜ್ಞೆ ಮಾಡುವುದಕ್ಕೆ ಕಾರ್ಯ ಕಾರಣವನ್ನು ವಿವೇಚಿಸಿದ್ರೆ ಧಾರ್ತರಾಷ್ಟ್ರದ ಮೇಲಿನ ದ್ವೇಷ ಎನ್ನುವುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸುವುದಕ್ಕೆ ಬರುತ್ತದೆ. ಆದ್ರೆ ನಿಮಗೆ ಪ್ರತಿಜ್ಞೆಯೇ ಮಾಡಬೇಕಾದಂತಹ ಯಾವುದೇ ಒಂದು ವಿಚಾರ ಬೇಕು ಅಂತ ಇಲ್ಲ. ಕಾರಣ ಉಭಯ ಪಕ್ಷಗಳಿಗೂ ನೀವು ಗುರುಗಳು ಆದ ಕಾರಣಕ್ಕಾಗಿ. ಉಭಯ ಪಕ್ಷಗಳಿಗೆ ನಾನು ಗುರು ಹೌದು. ಧಾರ್ತರಾಷ್ಟ್ರದ ಮೇಲಿನಂತಹ ವಿರೋಧವೇ ನೀವು ಯಾವ ಗುರುವನ್ನಾದ್ರೂ ಹಿರಿಯರನ್ನಾದ್ರೂ ಎದುರಿಸುವುದಕ್ಕೆ ಕಾರಣ ಆಗುತ್ತದೆ ಅಂತಿದ್ರೆ ಉಂಡ ಅನ್ನದ ಋಣವೇ ನನಗೆ ಯಾವ ಶಿಷ್ಯನಿಗಾದ್ರೂ ಹೊಡೆಯುವುದಕ್ಕೆ ಯಾಕೆ ಕಾರಣ ಆಗಬಾರದು? ಗುರುಗಳೇ, ಋಣಭಾರವನ್ನ ನೀವು ಹೊತ್ತು ಬಂದಿದ್ದೀರಿ ಅಂತ ನಾನು ಹೇಳುವುದಕ್ಕೆ ಬರುವುದಿಲ್ಲ. ನಾನು ಹೇಳ್ತೇನಲ್ಲ, ನನಗೆ ಋಣಭಾರ ಉಂಟು. ಇಲ್ಲ ಗುರುಗಳೇ, ಯಾಕೆ ನಾವೇ ಹೇಳ್ತೇವೆ, ನಾನು ಋಣ ಇಲ್ಲ ಅಂತ ಹೇಳುವುದು ಯಾಕೆ ಹೇಳ್ತೇವೆ? ಈಗ ಪಾಂಡವರೇ ಇರ್ಲಿ ಧಾರ್ತರಾಷ್ಟ್ರರೇ ಇರ್ಲಿ, ಕೌರವರು ಎನ್ನುವುದು ಒಂದೇ ತಾನೆ. ಈಗ ಕೌರವರಾಗಿಯೇ ನಾನು ಆಡುವುದೇ ಇದ್ರೆ ನಿಮಗೆ ಅಂತಹ ಋಣ ಬಾಧೆ ಆಗುವುದೇ ಇಲ್ಲ. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಪಾಂಚಾಲ ನೃಪತಿಯನ್ನು ಸೋಲಿಸಿ ನಿಮ್ಮ ಪಾದತಲೆಗೆ ಹಾಕಿದ ಕಾಲಕ್ಕೆ ಅಹಿಛತ್ರವನ್ನು ಉಳಿಸಿಕೊಂಡಿದ್ದೀರಿ ನಿಮಗಾಗಿ. ಈಗ ಅದು ನಿಮ್ಮ ಕೈಯಲ್ಲಿ ಉಂಟು ಅಂತಾದ್ರೆ ನಿಮ್ಮ ಬದುಕಿಗೆ ಅಂತಹ ಯಾವುದೇ ರೀತಿಯ ನಾನಲ್ಲಿ ಹೋಗಿ ರಾಜನಾಗಿ ಸಿಂಹಾಸನದಲ್ಲಿ ಕೂತಿದ್ದೆ. ಸಿಂಹಾಸನ ಬೇಡ ಗುರುಗಳು. ಎಲ್ಲಿ ಉಂಟು ಅಂತ ಗೊತ್ತುಂಟ ನಿನಗೆ? ಈಗ ಬೇಡ, ಅದು ಈಗ ಎಲ್ಲಿ ಉಂಟು ಅಂತ ಗೊತ್ತುಂಟ? ಈಗ ನೀವು ಅರ್ಧ ರಾಜ್ಯವನ್ನು ಅಹಿಛತ್ರವನ್ನು ರಾಜಧಾನಿಯಾಗಿರಿಸಿಕೊಂಡ ದಕ್ಷಿಣ ಪಾಂಚಾಲ ಗಂಗಾ ನದಿಯ ದಕ್ಷಿಣ ಭಾಗದಲ್ಲಿರುವುದು. ಅದನ್ನು ನಾನು ಎಲ್ಲಿಟ್ಟಿದ್ದೇನೆ ಅಂತ ಗೊತ್ತುಂಟ? ಹಸ್ತಿನಾವತಿಯ ನೃಪತಿ ಪೀಠಕ್ಕೆ ಬಿಟ್ಟು ಕೊಟ್ಟಿದ್ದೇನೆ. ನಿನ್ನಲ್ಲೇ ಕೇಳ್ತೇನೆ, ಇನ್ನು ಮುಂದೆ ರಾಜ್ಯ ತ್ಯಾಗ ಮಾಡ್ತೇನೆ ಅಂತ ಭೀಷ್ಮರು ಪ್ರತಿಜ್ಞೆ ಮಾಡಿದ ಮೇಲೆ ಆ ರಾಜ್ಯದಲ್ಲಿ ಅವರಿಗೆ ಹಕ್ಕು ಉಂಟಾ ಇಲ್ವೋ?
ಇಲ್ಲ ಹಕ್ಕು ಇಲ್ಲ. ಈಗ ರಾಜ್ಯವನ್ನು ಬಿಟ್ಟುಕೊಟ್ಟ ಭೀಷ್ಮರಿಗೆ ಅದರಲ್ಲಿ ಹಕ್ಕಿಲ್ಲ ಅಂತ ಸಂಧಿ ವಿಗ್ರಹಿಯಾಗಿರುವಂತಹ ಭೀಷ್ಮಾಚಾರ್ಯರಿಗೂ ಸಂಧಿ ವಿಗ್ರಹಿ ಆದದ್ದು ಮತ್ತೆಯಪ್ಪ. ಮೊದಲು ಅವರು ರಾಜ್ಯವನ್ನು ಸಾತ್ಯವತೆಯ ಪರಂಪರೆಗಾಗಿ ಬಿಟ್ಟು ಕೊಟ್ರು, ನನಗೆ ಬೇಡ ಅಂತ ಬಿಟ್ರು. ಬಿಟ್ಟ ಮೇಲೆ ಅಧಿಕಾರ ನನಗುಂಟು ಅಂತ ಅವ್ರು ಹೇಳಲಿಕ್ಕುಂಟ ಇಲ್ಲ. ಹೀಗೆ ಅಹಿಛತ್ರವನ್ನು ರಾಜಧಾನಿಯಾಗಿ ಹೊಂದಿದ್ದ ದಕ್ಷಿಣ ಪಾಂಚಾಲವನ್ನು ನಾನು ಹಸ್ತಿನಾವತಿಯ ಪೀಠಕ್ಕೆ ಬಿಟ್ಟ ಮೇಲೆ ನನಗದಕ್ಕೆ ಅಧಿಕಾರ ಉಂಟು ಅಂತ ಹೇಳಲಿಕ್ಕುಂಟ. ಆಮೇಲೆ ನಾನು ಉಂಡ್ರೆ ಅದು ಋಣವೇ ಅಲ್ವೋ? ಹೇಗೆ ಋಣ ಅಂತಂದ್ರೆ ರಾಜ್ಯ ಬಿಟ್ಟ ಮೇಲೆ ಇಲ್ಲಿ ಅನ್ನವನ್ನು ಉಂಡ ಭೀಷ್ಮರು ಹೇಳಿದ್ರು ಅರ್ಥಸ್ಯ ದಾಸೋ ಪುರುಷ ಅಂತ. ನಿನಗೆ ಪೂರ್ತಿ ಅದು ಏನು ಅಂತ ಅರ್ಥ ಆಗದಿದ್ರೆ ಅಜ್ಜನ ಮಾತು, ನನ್ನ ಮಾತಲ್ಲ. ಆಗ ದೇವರಿದ್ದಾರಲ್ಲ ಪುರುಷೋತ್ತಾದಾಗ ಹೋಗಿ ಕೇಳು. ಅವ್ರು ಹೇಳಿ ಅರ್ಥಸ್ಯ ದಾಸೋ ಪುರುಷ ಅಂತ ಭೀಷ್ಮರು ಹೇಳ್ತಾರ. ಬಡಪ ಈ ದ್ರೋಣನ ಈಗ ಅದಕ್ಕೆ ನೀವು ಆ ರೀತಿಯಾಗಿ ಉತ್ತರ ಕೊಡ್ತೀರಿ ಅಂತಾದ್ರೆ ಇನ್ನೊಂದು ಪ್ರಶ್ನೆಯು ಉಲ್ಲೇಖವಾಗಿ ಉಳಿದುಕೊಳ್ಳುತ್ತದೆ. ಪ್ರಶ್ನೆ ಕೇಳಿಯೇ ಬೆಳಿಗ್ಗೆ ಮಾಡುವಂತ ಇಲ್ಲಪ್ಪ, ಮತ್ತೆ ನಿಮ್ಮ ರಾತ್ರಿ ಯುದ್ಧವಾದ್ರೂ ಮುನ್ನಡೆಸಿ ನನ್ನ ವಿರೋಧಿಗಳ ತಲೆದರಿಯುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ದ್ರೋಣ ಇವ. ಗುರುಗಳ ಪರಮೇಶ್ವರನ ಅಪರಾವತಾರ ಎನ್ನುವುದಾಗಿ ಲೋಕದಲ್ಲಿ ನಗಲ್ತ ಗಳಿಸಿಕೊಂಡವರು ನೀವು. ನಂದಿವಾಹನರಾಗಿ ಬರುವಂತಹ ದೇವರು ಧರ್ಮದ ಬೆಂಗಾವಲಾಗಿರ್ತಾರೆ ಅಂತ ನಾವು ಭಾವಿಸಿದ್ದು. ಅದರಂತೆ ಧರ್ಮವನ್ನೇ ಮುನ್ನಡೆಸಿ ಹೋಗುತ್ತೀರಿ ಅಂತ ನಾವು ಭಾವಿಸಿದ್ರೆ ಅಧರ್ಮ ಅನ್ನುವ ರುಚಿ ನಿಮಗೆ ಬಾಧೆ ಕೊಡ್ತಾ ಉಂಟು ತರಣೆಗಣಿಸ್ತಾರೆ. ನಂದಿವಾಹನನಾದಂತಹ ಪಶುಪತಿ ಅನುಗ್ರಹಿಸಿದ ಅಸುರರಿಗೆ ಎಷ್ಟು ಬಂದಿದ್ದಾರೆ ಅಂತ ನಿನಗೆ ಗೊತ್ತುಂಟು? ಅವರೆಲ್ಲವರು ಉಳಿದಿದ್ದಾರಾ? ಉಳಿಯುವುದು ಬೇಡ, ಅನುಗ್ರಹಿಸಿದ್ದು ಸುಳ್ಳ. ಈಗ ನಾನು ಹೇಳ್ತೇನೆ, ನಾನು ಅನುಗ್ರಹಿಸಿದ ಕೌರವ ಸಾಯ್ತಾರೆ, ನಾನು ಅನುಗ್ರಹಿಸಿದ್ದು ಸುಳ್ಳಾಗ್ತದ? ನಂದಿವಾಹನನಾದ ಪಶುಪತಿ ಅನುಗ್ರಹಿಸಿದ್ದರಿಂದ ಅಸುರರು ಬೆಳೆದಿದ್ದಾರೆ ಎಂಬ ಕಾರಣಕ್ಕೆ ಈಗ ನಂದಿವಾಹನನನ್ನು ಅಧರ್ಮಿ ಅಂತ ಹೇಳ್ತೀಯ, ಧರ್ಮಿ ಅಂತ ಹೇಳ್ತೀಯ? ನಂದಿವಾಹನ ಎನ್ನುವನು ಧರ್ಮ ಸ್ವರೂಪರಾಗಿ ಅದೇ ಹೌದು ಅಂತಾದ್ರೆ ಅಪರ ಪಶುಪತಿ ಎಂಬ ನೆಗಳತೆ ಹೊಂದಿದ ದ್ರೋಣ ನಾನು ಅನುಗ್ರಹ ಮಾಡುವುದಕ್ಕೊಂದು ಕಾರಣ ಇರಬಹುದು. ಅದು ಅವರ ಸಾವಿಗೆ ತಡೆಯಾಗುವುದಿಲ್ಲ, ನನ್ನ ಋಣದ ಪೂರೈಕೆಯಾಗುತ್ತದೆ. ಅದು ಅರ್ಥ ಮಾಡಿಕೊಂಡು ನಿಲ್ಲಬೇಕಾಗಿತ್ತು. ಗುರುಗಳೆಂಬ ಭಾವದಿಂದ ಇಲ್ಲಿಯವರೆಗೆ ನಾವು ವ್ಯವಹರಿಸಿದ್ದೇವೆ. ಆದ್ರೆ ನೀವು ಸರಳ ಸವಿ ತೋರಿಸ್ತೀರಿ ಅಂತಾದ್ರೆ ನಾವು ಪಾಪವನ್ನು ಎತ್ತಬೇಕಾಗಿದೆ. ಎಷ್ಟುಂಟು ಹರಣ ಕೂಡ ಸರಸಿದಂತ ಇಂದ್ರಾದಿ ದಿಕ್ಪತಿಗಳಿಂದ ವಿವಿಧ ಅಸ್ತ್ರಗಳನ್ನು ಹೊಂದಿದವನು. ಅದರ ಬರುಹಿನಿಂದ ಗುರುವನ್ನಾದರೂ ತರಿಯಬಲ್ಲೆ ಅಂತ ಹೊರಟ್ರೆ ಹೆಚ್ಚು ಕಡಿಮೆ ಎದ್ದು ಬೇಡ, ಹೆಚ್ಚಿನ ತರಲಿ ಹೆಚ್ಚಿನ ತೆರೆಸಿದ ಪಾಶುಪತ ಕಾಲಕ್ಕೆ ಕುರುಕುಲಾಶ ಬರ್ತಾ ಇದ್ರೆ ಅದೇ ಬಾಳದ ಪ್ರಯೋಗವಾಗುತ್ತಾ ಇತ್ತು. ಸೇನಾಧಿಪತಿ ಬಂದು ನಿಂತದ್ದು ನಿಮಗೆ ಪಾಶುಪತಲ್ಲ ಗುರುಗಳೇ, ಬೇರೆ ಬಾಳ ಉಂಟು ತೋರಿಸ್ತೇನೆ. ಅಳುಕುವುದು ಸರಿಯಲ್ಲ ನೋಡು. ಹೃದಯ ತುಂಬಿ ಬಂತು ನನಗೆ. ಮಧ್ಯದಲ್ಲಿ ಹೀಗೆ ಮಾತಾಡುವುದು ಸಾಮಾನ್ಯ ಪರಿಪಾಠ ಇಲ್ಲ. ಇವತ್ತೇನು ವಿಶೇಷ? ಸಂತೋಷದ ಉದ್ಗಾರ ನನ್ನ ಬಾಯಿಂದ ಬಂದದ್ದು. ಆಹಾ ಗುರುವರ, ಏನು ಪ್ರೌಢಿಮೆ,
ಏನು ಶರ ಚಮತ್ಕಾರ ಅಲ್ಲ. ಉಳಿದವರು ಹೇಳಿದ್ರೆ ಅವರ ಸೀಮಿತ ಜ್ಞಾನದಿಂದ ನೀನು ಎಂತೆಂಥದ್ದನ್ನೆಲ್ಲ ನೋಡಿ ಜೀರ್ಣ ಮಾಡಿಕೊಂಡವ. ನೀನೇ ಹೇಳಬೇಕಾದ್ರೆ ಅದೆಲ್ಲವನ್ನು ಒಟ್ಟು ಸೇರಿಸಿ ಅಲ್ಲ ಹೇಳುವುದು. ಹಾಗಲ್ಲ ಗುರುಗಳೇ, ಮತ್ತೆ ಈ ವಯಸ್ಸಿನಲ್ಲಿ ಇಂತಹ ಒಂದು ಉಲ್ಲಾಸ ಇದು ನಿರೀಕ್ಷೆ ಇರ್ಲಿಲ್ವಾ? ಇಲ್ಲ ಅಂತಲ್ಲ, ಅಂದ್ರೆ ಈ ಹುಡುಗರ ಇದ್ರು ಇಷ್ಟೆಲ್ಲ ನೀವು ಮಾಡ್ತೀರಿ. ಈಗ ಬೇಕಾಗಿತ್ತು ಅಂತ ಹೇಳುವುದು ಬೇಡವಾಗಿತ್ತು ಅಂತ? ಬೇಕು ಬೇಕು. ಯಾಕಂದ್ರೆ ನಮ್ಮಲ್ಲಿ ಎಷ್ಟುಂಟು ಅಂತ ಹುಡುಗರಿಗೆ ಗೊತ್ತಿಲ್ಲ. ಅದಕ್ಕೆ ಅವನನ್ನು ನಿಮ್ಮ ಇದಿರು ಬಿಟ್ಟದ್ದು ಸ್ವಲ್ಪ ನಿಮ್ಮ ಕಾಲಡಿಗೆ ಬೀಳ್ಲಿ, ಒಂದು 4 ಸಲ ಸರಿ ಆಗ್ತಾನೆ. ಇದೀಗ ನನಗೆ ಮಾತ್ರ ಗೊತ್ತಾಗ್ಲಿಕ್ಕೆ ಹೇಳುವುದು, ಅವನಿಗೆ ಗೊತ್ತಿದ್ದದನ್ನು ಹೇಳಿದ್ದು ವಿಷಯ. ಎಂತಹ ಪ್ರೌಢಿಮೆ. ಮೆಚ್ಚಿದೆ ಮೆಚ್ಚಿದೆ ಮನಸ್ಸು ಸ್ಫೂರ್ತಿಯಾಗಿ. ಜನ ಏನು ಬೇಕಾದ್ರೂ ಹೇಳಿ, ಜನಾರ್ದನ ಹೀಗೆ ಹೇಳ್ತಾನೆ ಅಂತ ನಿರೀಕ್ಷೆ ಇರ್ಲಿಲ್ಲ. ಹೇಳಿದಕ್ಕೊಂದು ಧನ್ಯತೆ ಉಂಟು ಸ್ವಾಮಿ. ಏನು ಎಷ್ಟು ನಿರೀಕ್ಷೆ ಇತ್ತು ನನಗೆ. ಈಗ ಬರ್ತಿ, ಶರ ಪ್ರಯೋಗ ಮಾಡ್ತಿ, ದ್ರೋಣರನ್ನು ಹಾರಿಸ್ತಿ. ಎಷ್ಟು ಬಾಣ ಪ್ರಯೋಗ ಮಾಡಿದ್ರು ನಾನು ಖಂಡಿಸಿದ್ದೇನೆ, ನೋಡಿದ್ರ. ನರ ಅಂತ ಹೆಸರು ಪಡೆದೆ. ನರ ಸತ್ತವರ ಹಾಗೆ ಕೆಲಸ ಮಾಡ್ತಾ ಇದ್ದೆ. ಏನು ಸ್ವಾಮಿ ನೀವು ವಿಚಿತ್ರ ನಾಟಕ ಆಡ್ತಾ ಇದ್ದೀರಿ. ಏನು? ನನ್ನ ಸಾರಥಿಯಾಗಿ ಬಂದವರು, ಹೌದು, ಅವರನ್ನು ನೋಡಿ ಮಾತಾಡ್ತಾ ಇದ್ದೀರಿ, ಅವರನ್ನು ಹೊಗಳ್ತಾ ಇದ್ದೀರಿ, ನನ್ನನ್ನು ಹೀಗೆ ಎಳೀತಾ ಇದ್ದೀರಿ. ನಮ್ಮ ಇಚ್ಛೆ ಏನುಂಟು, ನಾವು ಏನನ್ನು ಮಾಡ್ಲಿಕ್ಕೆ ಬಂದಿದ್ದೇವೆ ಅನ್ನುವ ಕರ್ತವ್ಯ ಪ್ರಜ್ಞೆ ನಮಗೆ ಬೇಕು. ಗುರುಗಳೇ ನೀವು ದೊಡ್ಡವರು ಇಲ್ಲ, ಸಂಬಂಧ ಮಾಡ್ಲಿಕ್ಕೆ ಬಂದದ್ದು. ರಣಕ್ಷೇತ್ರದಲ್ಲಿ ನಮಗೆ ಅದೆಲ್ಲ ಉಂಟು. ಅವರನ್ನು ಹೊಡೆದು ಹಾರಿಸುವುದು ಬಿಟ್ಟು ಏನು ನರಸತ್ತವರಂತೆ ವರ್ತಿಸ್ತಿ, ಹಾರಿಸೋವರನ್ನು. ಏನು ಬೇಕಾದ್ರೂ ಹೇಳ್ತೀಯ. ಭಕ್ತನಲ್ಲವೇ ನಿನಗೆ ಪರಮಾತ್ಮ ನೀನಾಗಿರಲು ದೇವಾಗ ವಾಸುದೇವ. ನರನ ಸಾರಥಿಯಾಗಿ ಸರೋವರ ದುರದಿ ಕೊಲಿಸುವುದ್ಯಾವ ನೀತಿ. ಶರಣರಲ್ಲಿ ನೀಚೋಚ್ಚ ಭಾವ ಮೆರೆಯುವುದೇ ಭಕ್ತನಲ್ಲವೇ ಪರಮಾತ್ಮ. ನನ್ನ ಭಕ್ತರಿಗೆ ನಾಶ ಇಲ್ಲ ಯಾವತ್ತು. ಭಗವಂತನ ಧ್ಯೇಯವಾಕ್ಯ ಅಂತ ಭಾಗವತರೆಲ್ಲ ಕೊಂಡಾಡುವುದನ್ನು ಇದಲ್ವಾ ಆ ಮಾತಿನ ಮರ್ಮ. ಏನು ಬೇಕಾದ್ರೂ ಮಾತಾಡ್ತಿ, ಯಾವಾಗ ಬೇಕಾದ್ರೂ ಮಾತಾಡ್ತಿ. ಏನು ಅದು ಇಂತಲ್ಲಿ ಹೀಗೆ ಇಂತಿಷ್ಟೇ ಅಂತಿಲ್ಲ ನಿನಗೆ. ನನ್ನನ್ನು ಹೊಗಳಿ ನಾಲಗೆಯ ಪಸೆ ಆರಿರ್ಲಿಕ್ಕಿಲ್ಲ. ಅದರ ಮೊದಲು ಅವನನ್ನು ಕರೆದು ನಿನ್ನದಿಷ್ಟೇಯ ಗುರುಗಳ ಮೇಲೆ ನಿನಗೆ ದಾಕ್ಷಿಣ್ಯವೋ ಪಡೆದು ಮಲಗಿಸಬೇಕಲ್ಲ. ಮತ್ತೆ ಅಷ್ಟ ಹೌದು ಅಂತಾದ್ರೆ ಮತ್ತೆ ನನ್ನನ್ನು ಈಗ ಹೇಳಿದ್ದಿರ್ತಲ್ಲ. ನಾವು ಯಾರ ಮೇಲೆ ನಿರೀಕ್ಷೆ ಇರ್ತೇವೋ ಆ ನಿರೀಕ್ಷೆಯಷ್ಟು ಕೆಲಸ ಅವರದ್ದು ಸಾಗ್ಲಿಲ್ಲ ಅಂತ ಆದ್ರೆ ನಿರಾಶೆ ಆಗ್ತದೆ. ಈಗ ಅದೇ ಹೌದು ಅಂತ ಆದ್ರೆ ನಿನಗೆ ನಿರಾಶೆ ಆದಲ್ಲಿ ಉತ್ಸಾಹ ಬಂತಲ್ಲ ನನ್ನದನ್ನು ನೋಡಿ. ಈ ವಯಸ್ಸಿನಲ್ಲಿ ಇಷ್ಟು ಮಾಡುವುದು ಯಾರಿಗಾದ್ರೂ ಸಾಧ್ಯವ? ಅದೇ ಎಲ್ಲರೂ ಹೇಳಿದ್ರು. ಕೆಲ ಮನುಷ್ಯರ ಮಿತಿ ಏನು ಅಂದ್ರೆ ಅವರಿಗೆ ಪ್ರೀತಿಸಿದವರನ್ನು ದ್ವೇಷಿಸುವುದಕ್ಕಾಗುವುದಿಲ್ಲ, ದ್ವೇಷಿಸ್ತಾ ಇರುವವರನ್ನು ಪ್ರೀತಿಸುವುದಕ್ಕಾಗುವುದಿಲ್ಲ. ಕೆಲವೊಮ್ಮೆ ಪ್ರೀತಿಯಲ್ಲಿ ದ್ವೇಷದ ಹಾಗೆ, ದ್ವೇಷದಲ್ಲಿ ಪ್ರೀತಿಯ ಹಾಗೆ ಕಾಣಿಸುವುದು ಬಿಟ್ರೆ ಅಂತರಂಗದಲ್ಲಿ ಬರುವುದಕ್ಕಿಲ್ಲ. ಅದು ಮನುಷ್ಯರ ಮಿತಿ. ಆದರೆ ನೀ ಪ್ರೀತಿಸಿದವರನ್ನೇ ಕೊಲ್ಲಬಲ್ಲೆ ಅಂತೆ.
ಕೊಲ್ಲಬಲ್ಲವರನ್ನು ಪ್ರೀತಿಸಬಲ್ಲೆ ಅಂತೆ. ಕರ್ತುಮ್ಮ ಅಕರ್ತು, ಮಾಡುವುದಕ್ಕೂ ಮಾಡದಿರುವುದಕ್ಕೂ ಮನುಷ್ಯರಿಗೆಲ್ಲ ಆಗ್ತದೆ. ಎಲ್ಲ ಆಗ್ತದೆ ಅಂತಲ್ಲ, ತಮಗೆ ಸಾಮರ್ಥ್ಯ ಇದ್ದಷ್ಟು ಮಾಡುವುದಕ್ಕೂ ಆಗ್ತದೆ, ಮಾಡದೆ ಉಳಿಯುವುದಕ್ಕೂ ಆಗ್ತದೆ. ಅನ್ಯಥಾ ಕರ್ತುಂ ಸಮರ್ಥತೆ, ಉಳಿದವರಿಗೆ ಅಸಾಧ್ಯ ಅನಿಸಿದ್ದನ್ನು ಸುಲಭದಲ್ಲಿ ಸಾಧ್ಯ ಅಂತ ಮಾಡುವ ಸಾಮರ್ಥ್ಯ ಅದು ಭಗವಂತನಿಗೆ ಮಾತ್ರ ಸೀಮಿತ ಅಂತ ತಿಳಿದವರಾಡಿ. ಹೊಗಳಿದವನನ್ನೇ ಕೊಲ್ಲಿಸುವುದಕ್ಕೂ ನಿನಗೆ ಸಾಧ್ಯ, ಕೊಲ್ಲಿಸಬೇಕಾದವರನ್ನು ಹೊಗಳಿಯುವುದಕ್ಕೂ ನಿನಗೆ ಸಾಧ್ಯ. ಆದ್ರೆ ನಾನು ಯೋಚಿಸುವುದು ಇದು ಸಾಧು ಅಂತ. ಸಾಧ್ಯನಾಗಬೇಕಾದ ನಾರಾಯಣ ಸ್ವಾಮಿಯನ್ನು ಅನವರತವಾಗಿ ಭಜಿಸಿದ ಭಕ್ತನಾದ ದ್ರೋಣ, ಭಾಗವತ ಭೀಷ್ಮನ ಹಿಂಬಾಲಕನಾದ ದ್ರೋಣ, ತ್ರಿಕಾಲ ಸಂಧ್ಯಾ ವಂದನೆಗಳನ್ನು ಅವಿರತವಾಗಿ ಮಾಡ್ತಾ, ನಾನು ಮಾಡ್ತಾ ಇರುವುದು ನನ್ನದಲ್ಲ, ಇದು ಹರಿಪ್ರೇರಣೆಯ ಹರಿಪ್ರೀತ್ಯರ್ಥ ಅಂತ ಪ್ರತಿಯೊಂದು ಕರ್ಮದಲ್ಲೂ ಅನುಸಂಧಾನ ಹೊಂದಿದ ದ್ರೋಣ. ಅಂತ ದ್ರೋಣನನ್ನು ಶಿಷ್ಯವನನ್ನು ಹೊತ್ತವನೆಂಬಂತಹ ಬಿರುದನ್ನು ಬದಿಗಿರಿಸಿ ಆ ಪಾರ್ಥನನ್ನು ರೂಪಿಸಿದ ಗುರು ಅದನ್ನು ಬದಿಗಿಡು ಬೇಡ, ನರನ ಸಾರಥಿಯಾಗಿದ್ದುಕೊಂಡು ಎದುರಾಳಿಗಳಲ್ಲಿ ಬಂದ ಭಕ್ತರನ್ನು ಕೊಲ್ಲು ಅಂತ ನಿರ್ದಯೆಯಾಗಿ ನಿಷ್ಕರುಣಿಯಾಗಿ ಅಪ್ಪಣೆ ಕೊಡಿಸ್ತಿ ಅಂತಾದರೆ ಶರಣರಲ್ಲಿ ನೀಚೋಚ್ಚ ಭಾವ ತಾರತಮ್ಯ ಅದೆಲ್ಲ ಸಾಮಾನ್ಯರಲ್ಲಿ ಇರಬೇಕಾದ್ದು. ದೇವರಲ್ಲಿ ಆ ದೋಷವನ್ನು ಇದು ತನಕ ಯಾರು ಕಂಡದ್ದಿಲ್ಲ. ದೋಷ ಇಲ್ಲದ ನೀನು ಇದ್ದಂತೆ ಕಾಣಿಸಿಕೊಳ್ಳುವಂತಹ ಈ ಪ್ರವೃತ್ತಿಯನ್ನು ಯಾಕೆ ತೋರಿಸ್ತಿದ್ದೇವೆ? ಶರಣರಾದರು ನೀನಿಗೆ ಮರ್ಕಟಾರ್ ಭಾಗಿ ಅರಿತು ನೋಡಿ ಆಶ್ಚರ್ಯವಾಗಿರಬಹುದು, ಯಾಕೆ ಪರಮಾತ್ಮ ಹೇಗೆ ಮಾಡಿದ? ನನಗೆ ಭೇದ ಉಂಟು ಅಂತಲ್ಲ, ಭೇದವಲ್ಲ, ನನಗಿರುವ ಹೊಣೆಗಾರಿಕೆ ಅದು. ನಿಮ್ಮಿಬ್ಬರನ್ನು ತುಲನೆ ಮಾಡಿ ನೋಡಿದ್ರೆ ಒಂದು ಮನೆಯಲ್ಲಿ ಸಣ್ಣ ಮಗು ಇರ್ತದೆ. ಹೌದು, ಆ ಮಗುವಿಗೆ ನಾವು ಬಡಿಸಿ ಬಾಯಿಗೆ ತಿನ್ನಿಸಬೇಕು. ಹೌದಪ್ಪ, ಸ್ವಯಂ ಉಣ್ಣುವುದಕ್ಕೂ ತಿಳಿಯದಷ್ಟು ಶೈಶವದಲ್ಲಿ ಇರ್ತದೆ ಅಲ್ವಾ? ಅದೇ ಬೆಳೆದ ಮಗು ಆದ್ರೆ ಬಡಿಸಿಕೊಟ್ರೆ ಅದೇ ಉಣ್ಣುತ್ತದೆ. ಉಣ್ಣುವುದಕ್ಕೆ ಕಲಿಸಿರ್ತೇವಲ್ಲ, ಮತ್ತೆ ಉಣ್ಣಬೇಕಾದದಕ್ಕೆ ಕರ್ತವ್ಯ. ಅಲ್ಲಿ ನಮಗೆ ಹೊಣೆಗಾರಿಕೆ ಸ್ವಲ್ಪ ಕಡಿಮೆ. ಹೌದೌದು, ಸಣ್ಣ ಮಗುವಿಗೆ ಉಣಿಸುವ ಹೊಣೆಗಾರಿಕೆ ನಮಗಿರ್ತದೆ. ಹೆಚ್ಚುಂಟು. ಅದೀಗ ಇಲ್ಲಿ ಯಾಕೆ ಹೇಳಿದೆ? ಇವ ಯಾರು? ಯಾರು? ಅವ ಬೆಕ್ಕಿನ ಮರಿ. ಅಲ್ಲ, ಯಾಕೆ ಅಂದ್ರೆ ಇಲ್ಲಿಗೆ ಅದು ಅನ್ವಯ ಆಗುವುದಿಲ್ಲ ಅಂತ ನನಗೆ ಕಂಡದ್ದು ಯಾಕೆ ಗೊತ್ತಾ? ಈಗ ಸಣ್ಣ ಮಗುವಿಗೆ ತಾಯಿ ತಾನಾಗಿ ಉಣಿಸುವುದು, ದೊಡ್ಡವನಿಗೆ ಉಣ್ಣುವುದಕ್ಕೆ ಬೇಕಾದದನ್ನು ಮುಂದಿರಿಸುವುದು ಸರಿಯೇ. ಆದರೆ ಈಗ ದೊಡ್ಡ ಮಗುವಿಗೆ ಉಣ್ಣುವುದಕ್ಕೆ ಅಂತ ಇರಿಸಿದ್ದನ್ನೇ ತೆಗೆದು ಸಣ್ಣ ಮಗುವಿಗೆ ಅದೇ ತಾಯಿ ತಿನ್ನಿಸ್ತಾ ಹೋದ್ರೆ ಇವನಿಗೆ ಉಣ್ಣುವುದಕ್ಕೆ ಗೊತ್ತಿದ್ರು ಉಣ್ಣುವುದೇನನ್ನು ಹಾಗೆ ಮಾಡಬಾರ್ದು. ಮತ್ತೆ ಈಗ ಹಾಗೆ ಆಗಲಿಲ್ವ? ನನ್ನ ಪಾಲಿಗಿದ್ದದ್ದನ್ನು ಅವನಿಗೆ ಕೊಟ್ಟು ಅವನಿಗೆ ಹೊಡಿ ಬಡ್ಡಿ ಅಂತ ಹೇಳಿದ್ರೆ ಮತ್ತೆ ನಾವೇನು ಮಾಡ್ಲಿಕ್ಕೆ ಅಂತ? ಅವ ನನ್ನ ನಿರ್ದೇಶನದಲ್ಲಿ ನಡೆಯುತ್ತಾ ಇರುವುದು. ಈಗ ಮತ್ತೆ ನಾನು ಯಾರ ನಿರ್ದೇಶನದಲ್ಲಿರುವುದು? ಆದ್ರೆ ಈಗ ರಣವೀಳ್ಯ ಪಡೆದದ್ದು ನೀನೇ ಅಲ್ವ ಯುದ್ಧಕ್ಕೆ? ಈಗ ಒಂದೇ ಪಕ್ಷಕ್ಕೆ ಯುದ್ಧ ಆಗ್ತದ, ಎರಡು ಪಕ್ಷದವರು ಯುದ್ಧ ಮಾಡಿ ಅಂತ ಒಪ್ಪಿಗೆ ಕೊಟ್ಟದಕ್ಕಲ್ಲ ರಣವೀಳ್ಯ. ನಾನು ಅದರಿಂದಲೇ ಮಾಡ್ತಾ ಇದ್ದೇನೆ, ನಿನ್ನದೆಲ್ಲೂ ನಿರ್ದೇಶನ. ಅವನ ಮೇಲೆ ಅಷ್ಟು ಅಷ್ಟೇ ಯಾಕೆ? ಯಾವತ್ತೂ ಹೇಳ್ತೇನೆ, ಅದು ಪ್ರಕರಣ ಯಾವುದಿರ್ಲಿ, ಕಥಾನಾಯಕ ನೀನೇ, ಅದು ನಿನ್ನದ್ದೇ ನಿರ್ದೇಶನ. ಯಾವ ಪ್ರಸಂಗ ಬಂದು ಅದು ಮತ್ತೊಬ್ಬರಿಗೆ ಬಿಟ್ಟು ಕೊಡುವುದಿಲ್ಲ. ಆದ್ದರಿಂದಲೇ ನಿರ್ದೇಶನ ಸೂತ್ರಪಾಣಿ ಅದು ನೀನೇ. ಅವನ ಬಗ್ಗೆ ಹೆಚ್ಚು ಆಸ್ಥೆಯನ್ನು ನಾನು ಹೊಂದಿದ್ದು ಯಾಕೆ ಗೊತ್ತಾ? ಯಾಕೆ? ಈ ಬೆಕ್ಕಿನ ಮರಿ ಹೆಚ್ಚು ಹೊಣೆಗಾರಿಕೆಯನ್ನು ಹೊಂದಿರುವುದಿಲ್ಲ. ತಾಯಿ ಬೆಕ್ಕೆ ಕಚ್ಚಿಕೊಂಡು ಹೋಗ್ತದೆ. ಹೌದಪ್ಪ, ಹೋಗುವಲ್ಲಿ ಅದೇ ತೆಗೆದುಕೊಂಡು ಹೋಗುವುದು, ತಿನ್ನಬೇಕಾದನ್ನು ಅದೇ ತಿನ್ನಿಸಿಕೊಡುವುದು ಅಲ್ವಾ? ಹೌದು, ಎಲ್ಲ ಹೊಣೆಯು ತಾಯಿಗೆ. ಮಂಗನ ಮರಿ ಆದ್ರೆ ಹಾಗಲ್ಲ, ತಾಯಿ ಮಂಗನ ಮರಿಯೇ ಹಿಡ್ಕೊಳ್ತದೆ. ಅಲ್ಲಿ ತಾಯಿಗೆ ಹೊಣೆಗಾರಿಕೆ ಇರುವುದಿಲ್ಲ. ಇದೆರಡರಲ್ಲಿ ಅವ ಯಾವುದು ಅಂದ್ರೆ ಗುರುಗಳೇ? ಅವ ಯಾವುದು ಅಂತ? ಅವ ಬೆಕ್ಕಿನ ಮರಿ. ಸಾಕು. ದೇವರಿಗೆ ಮಂಗಳಾರತಿ ಮಾಡುದು ಅಂತ ಕೇಳಿದ್ದೇನೆ. ದೇವರು ಮಾಡಿದ ಮಂಗಳಾರತಿ. ಒಂದು ಮುದುಕನನ್ನು ಮಂಗ ಮಾಡುವುದಕ್ಕೆ ಏನೇನು ಮಾತಾಡ್ತೀವಿ. ರಣ ಮಧ್ಯದಲ್ಲಿ ದ್ರೋಣ ಒಂದು ಮಂಗ ಅಂತ ಮಾಡಬೇಕಿತ್ತು ನಿನಗೆ. ಅದಕ್ಕೆ ಅವನನ್ನು ಬೆಕ್ಕಿನ ಮರಿಯೂ ಮಾಡ್ತಿ, ನನ್ನನ್ನು ಮಂಗ ಅಂತಲೂ ಹೇಳ್ತಿ.
ಆದ್ರೆ ಅರ್ಥ ಆಗ್ತದೆ. ಓ. ಸಾಮಾನ್ಯರು ಹೇಳಿದ್ರೆ ಪರಿಹಾಸ ಅಂತ ತಿಳಿಯುವುದಕ್ಕಾಗ್ತದೆ. ದೇವರು ಹೇಳಿದ್ರೆ ಅದು ಉಪದೇಶ ಅಂತ ನಾವು ಪರಿಭಾವಿಸಬೇಕು. ನಿನಗೆ ಹಿಡಿಯುವ ಸಾಮರ್ಥ್ಯ ಇರುವಾಗ ಮತ್ತೆ ನನ್ನ ಅವಲಂಬನೆ ಏನು? ನಿನ್ನ ಬಾಹುಗಳಲ್ಲಿದ್ದ ದೃಢತೆಯೇ ಸಾಲದೋ ಅಂತ. ಹೌದು. ಈ ದೃಢತೆಯಲ್ಲಿಗೆ ಏನು ಮಾಡಬೇಕು ಅಂತ ಸನ್ನಿಧಾನದ ಅಪ್ಪಣೆ. ಸಾಕಾಗೋದಿಲ್ಲ ಅಂದ್ರೆ ಈ ವಯಸ್ಸಿನಲ್ಲೂ ನಿಮ್ಮಲ್ಲಿ ಎಷ್ಟು ಉಂಟು ಅಂತ ಅವನಿಗೆ ಗೊತ್ತಿಲ್ಲ. ಇದ್ದದ್ದೆಲ್ಲ ಒಮ್ಮೆ ಹೊರಗೆ ಹಾಕಿ. ದೇವರಿಗೆ ಗೊತ್ತಾಗುವಷ್ಟು ಆಗಾಗಿದೆ, ಆದ್ರಿಂದ ಹೊಗಳಿಕೆ. ಆದ್ರೆ ಮನುಷ್ಯರಿಗೆ ಗೊತ್ತಾಗಬೇಕು ಇನ್ನು ಬೇಕು, ವರ್ಗಕ್ಕೆ ಗೊತ್ತಾಗಬೇಕು. ನರನಿಗೆ ಮಾತ್ರ ಅಲ್ಲ, ನರವರ್ಗಕ್ಕೆಲ್ಲ ದೇವರು ಮೆಚ್ಚಿದ ದ್ರೋಣನ ವಿಕ್ರಮದ ಅತಿಶಯತೆ ಅಂತ ತೋರಿಸುವುದಕ್ಕೆ ತೆಗೆದು ಹೊಡೆದರೆ ಕೊರಳಿನೊಳಗ ಭಾರ್ಗವಾಸ್ತ್ರವ ಧರಿಸುತ್ತಿರಿ ಹರಿಹಾರ ದಂದದು ನರನು ಭಿನ್ನವಿಸಿದನು. ವೈರಿಯ ಜರವ ನೀವು ಧರಿಸುವರೆ ಕಾರಣವಿದೇನು? ಏನು ಏನಪ್ಪ ನಿನ್ನ ನರನಾಟಕ ಏನು ಎನ್ನುವುದನ್ನು ಪೂರ್ಣವಾಗಿ ಅರಿಯುವುದಕ್ಕೆ ನಾವು ಸಾಮರ್ಥ್ಯವಂತರಲ್ಲ. ನಿನ್ನ ಆಳ ಎಷ್ಟು, ನಿನ್ನ ಎತ್ತರ ಎಷ್ಟು ಎನ್ನುವುದನ್ನು ನಾವಿನ್ನೂ ತಿಳಿದುಕೊಳ್ಳಬೇಕು ಅಂತಾದ್ರೆ ಇನ್ನೂ ಬಾಲ್ಯಾವಸ್ಥೆಯಲ್ಲೇ ಇದ್ದೇವೆ. ವಿಶೇಷ ವಿಚಿತ್ರವು ಸಮರಾಂಗಣದಲ್ಲಿ ನಡೆದು ಹೋಯಿತು. ನಾನು ಪ್ರಯೋಗಿಸಿದಂತಹ ವೈಷ್ಣವಾಸ್ತ್ರಕ್ಕೆ ತಡೆಯನ್ನೊಡ್ಡಿದವನಿದ್ದಿ. ಗುರುಗಳು ಪ್ರಯೋಗಿಸಿದ ಭಾರ್ಗವಾಸ್ತ್ರವನ್ನು ಹೂಮಾಲೆಯಂದದಿ ಧರಿಸಿಕೊಂಡವನಿದ್ದಿ. ಈ ತೆರನಾದಂತಹ ಭಾವ ಯಾಕೆ? ಇದೇನು ವಿಶೇಷ? ವಿರೋಧಿ ಪಕ್ಷದಲ್ಲಿ ಪ್ರಬಲವಾದಂತಹ ಯಾವ ಅಸ್ತ್ರ ಇದ್ರೂ ಅದು ನಮ್ಮ ಕೈವಶವಾಗಬೇಕು, ನಮ್ಮನ್ನು ಸೇರಬೇಕು. ಭೀಷ್ಮಾಚಾರ್ಯರಲ್ಲಿತ್ತು ಅಶಿರತ್ನ, ಅದು ನನ್ನ ಹಣೆಗೆ ತಾಗಿದ ಕಾರಣ ನನ್ನನ್ನು ಸೇರಿಕೊಂಡಿದೆ. ಇವರಲ್ಲಿರುವ ಭಾರ್ಗವಸ್ತ್ರವು ಹಾಗೆ ಪ್ರತಿ ಅಸ್ತ್ರವಿಲ್ಲ, ಅದನ್ನೂ ನನ್ನೊಳಗೆ ಸೇರಿಸಿಕೊಂಡಿದ್ದೇನೆ. ಹಾಗಿದ್ರೆ ನಾವು ಬಂದದ್ದು ಯಾಕೆ? ಆಚಾರ್ಯರನ್ನು ಕೊಲ್ಲುವುದಕ್ಕೆ ನಿನ್ನಿಂದಲೋ ನನ್ನಿಂದಲೋ ಯಾರಿಂದಲಾದ್ರೂ ಸಾಧ್ಯವೋ? ಇಲ್ಲ ಸ್ವಾಮಿ. ಹಾಗಿದ್ರೆ ಕೊಲ್ಲುವುದು ನಮ್ಮ ಉದ್ದೇಶವೋ? ಅಂತೂ ನಮ್ಮ ಇದಿರವರು ಬರಬಾರ್ದು. ಪಾರ್ವತಿ ದೇವಿ ಬಳುವಳಿಯಾಗಿ ಕೊಟ್ಟಂತ ಐಶಿಕಾಸ್ತ್ರ ಉಂಟಲ್ಲ, ಬಿಟ್ಟು ಅವರನ್ನು ರಣಕ್ಷೇತ್ರದಿಂದ ಹಾರಿಸು.